Bravo, DJ, Bravo, champion, 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 champion. Everybody knows say Bravo, a champion, 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 champion. Everybody know Chris Cale is a champion. Beanie a champion, Bounty a champion, Marshall is a champion, Bungie is a champion, Pollard is a champion, Lara is a champion, Gale is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly and a champion, 958 Bolt a champion. Champion, 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 champion. Everybody knows say Bravo a champion, 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 champion. Everybody know Chris Cale is a champion. ಈ ಒಂದು ಪಂದ್ಯಾಟವು ನಡೆಸಿಕೊಂಡು ಬಂದಿದ್ದೇವೆ. ಈ ಒಂದು ಪಂದ್ಯಾಟಕ್ಕೆ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸಫರ್ ತಂಡದ ಸದಸ್ಯರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರುವ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅತಿಥಿಗಳನ್ನು ಸ್ವಾಗತಿಸಿ ನಮ್ಮ ಕರ್ತವ್ಯ ಕೂಡ. ನುಸ್ರತ್ ಮಸಾಕಿನ್ ಅಧ್ಯಕ್ಷರಾದಂತಹ ಅವರಿಗೆ B.Boys ಸಂಘದ ಅಧ್ಯಕ್ಷರಾದ ಅನೀಫ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ತಾವು ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಸದಸ್ಯರಾದಂತಹ ಇಸ್ಮಾಯಿಲ್ ರವರಿಗೆ ಫಾರೂಕ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅತಿಥಿಯಾಗಿ ಹಾಜಿ ಇಬ್ರಾಹಿಂ ಕಾಸಿಂ ರವರಿಗೆ ಜಾಬ್ರ ಅವರು ಬಂದು ಚಂದನ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಖಾದರಾಜ್ ಇವರಿಗೆ ಅನ್ವರ್ ಅವರನ್ನು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. NK ಕುಂಜಮದಾಕ ಇವರನ್ನು ಫಾರೂಕ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಯಾಗಿ UB ಸಲೀಂ ಇವರಿಗೆ ರಿಜ್ವಾನ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಹಿದಾಯತ್ ಅಲ್ಹಮ್ಸನ್ ಇವರನ್ನು ಸಲೀಲ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಅಶ್ರಫ್ ರವರು ಬಂದು ಚಂದನ ಕೊಟ್ಟು ಗೌರವಿಸಬೇಕು. ಹೀಗಾಗಿ ಹನೀಫ್ ಹಾಜಿ ಅವರಿಗೆ ರಫೀಕ್ ರವರು ಬಂದು ಚಂದನ ಕೊಟ್ಟು ಗೌರವಿಸಬೇಕಾಗಿ ಹೇಳ್ತಾ ಇದ್ದೀನಿ. ನಗರಸಭಾ ಸದಸ್ಯರಾದಂತಹ ಅಯ್ಯೂಬ್ ರವರಿಗೆ ರಿಯಾಜ್ ರಾವ್ ಬಂದು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಸ್ಗರ್ ಅಲಿ ಅವರಿಗೆ ಸಾಚಂದ್ರ ಅವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಕಬಡ್ಡಿ ಆಟಗಾರರಾದ ಅಲ್ತಾಫ್ ಅಲೆಗೊಂಡ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಆರಿಫ್ ರವರು ಚಂದನ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಫೈನಲ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ನನ್ನ ಪ್ರೀತಿಯ ಕೀರ್ತಿ ತಂಡದವರೇ, ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ನನ್ನ ಹೃದಯ ತುಂಬಿದ ಪ್ರೀತಿಯ ಸಫರ್ ಸಂಸ್ಥೆಯವರೇ, ತಮಗೆಲ್ಲರಿಗೂ ಅನಂತ ಅನಂತ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾ, B.Boys ತಂಡವು ಉಲ್ಲಾಲ ಪ್ರತಿಯೊಂದು ತಂಡಕ್ಕೂ ಕೂಡ ಒಂದು ಮಾದರಿಯಾಗಿ ಈಗಾಗಲೇ ಒಂದು ಮುಂಚೂಣಿಯಲ್ಲಿ ಇರುವಂತಹ ತಂಡವಾಗಿದೆ. ಈ ತಂಡದ ಭಾವನೆಗಳು ಕೇವಲ ಕ್ರೀಡೆಯೊಂದಿಗೆ ಸೇರಿಕೊಂಡು ಸಾಮಾಜಿಕ ಸಾಮರಸ್ಯಗಳತ್ತ ತನ್ನ ಬದುಕನ್ನು ರೂಪಿಸಿಕೊಳ್ಳುವಂತಹ ಒಂದು ಇರಾದೆಯನ್ನು ಹೊಂದಿದ್ದಾರೆ. ಅವರ ಮುಂದಿನ ಎಲ್ಲ ಕಾರ್ಯಕ್ರಮಕ್ಕೂ ಜಗತ್ತಿನ ಒಡೆಯನು ಸೃಷ್ಟಿಕರ್ತನು ಸಂಪೂರ್ಣ ಸಹಕಾರವನ್ನು ನೀಡಲಿ. ಖಂಡಿತವಾಗಿಯೂ ನಾನು ಕೂಡ ಅವರ ಜೊತೆ ಮುಂದಿನ ಎಲ್ಲ ಸಾಮಾಜಿಕ ಕಾರ್ಯಕ್ರಮ ಕ್ರೀಡೆಗಳಲ್ಲಿ ಖಂಡಿತ ಇದ್ದೇನೆ ಎಂಬ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. B.Boysನವರು ಇದು ಮೊದಲ ಬಾರಿಗೆಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಕ್ರೀಡೆಗಳನ್ನ ಇಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸುವ ಮುಖಾಂತರ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರನ್ನ ಒಂದು ವೇದಿಕೆಗೆ ಕರೆತರುವುದು ಮಾತ್ರವಲ್ಲ, ಹೊರಗಡೆಯಿಂದ ಕೂಡ ಅನೇಕ ಮಂದಿ ಆಟಗಾರರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಅದೇ ರೀತಿ ಅತಿಥಿಗಳನ್ನ ಕರೆಸುವ ಮುಖಾಂತರ ಈ ಅಲೆಕಲ ಎನ್ನುವಂತಹ ನನ್ನ ಊರು ಕೂಡ ಅಲೆಕಲ. ಈ ಅಲೆಕಲ್ ಅನ್ನುವ ಊರಿನ ಪರಿಚಯವನ್ನ ಮೊದಲು ಇದ್ದಕ್ಕಿಂತ ಜಾಸ್ತಿ ಇನ್ನಷ್ಟು ಹೆಚ್ಚು ಕಾಲ ಬೇರೆ ಬೇರೆ ಜನರಿಗೆ ಪರಿಚಯವನ್ನ ನೀಡುವ ಮುಖಾಂತರ ಈ B.Boysನ ಇಂಥ ಈ ಸಮಾರಂಭಗಳಿಂದಾಗಿ ಬಹುಶಃ ವಿವಿಧ ವಿಭಾಗಗಳಿಂದ ವಿವಿಧ ಪ್ರದೇಶದಿಂದ ಉಲ್ಲಾಳದಲ್ಲೇ ಇರತಕ್ಕಂಥ ಎಲ್ಲ ನಮ್ಮ ಯುವಕ, ನನ್ನ ಆತ್ಮೀಯ ಮಿತ್ರರು, ಸಹೋದರಿ ಇರುವಂಥ ಊರು
ಇಂತಹ ಕ್ರೀಡಾಕೂಟಗಳಿಂದ ಒಂದು ಕಡೆ ಸೇರಿ ತಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಒಂದು ಅವಕಾಶ ಆಗಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದೇ ರೀತಿ ಯಾವ ಕ್ರೀಡೆಗೆ ನೀವು ಪ್ರೋತ್ಸಾಹವನ್ನು ನೀಡಿ ಈ ಕ್ರೀಡೆ ಮೇಲೆ ಇರ್ತಕ್ಕಂಥ ಪ್ರೀತಿ ಎಷ್ಟು ಇದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಮ್ಮಲ್ಲಿ ಪರಸ್ಪರ ಎಲ್ಲ ಸಂಘ ಸಂಸ್ಥೆ ಸಂಘಟನೆ ಇದನ್ನೆಲ್ಲ ಬದಿಗೊತ್ತು ಇನ್ನೊಂದು ಕಡೆ ಪ್ರೀತಿ ಇನ್ನಷ್ಟು ಹೃದಯದ ಅಂತರಾಳದಲ್ಲಿ ತಾವು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಿದ್ಧಾಂತ ಅಥವಾ ನಮ್ಮ ಆದರ್ಶ ಇವೆಲ್ಲವೂ ಒಂದು ಭಾಗದಲ್ಲಿದ್ರೆ ಇನ್ನೊಂದು ಕಡೆ ನಮ್ಮಲ್ಲಿ ಪರಸ್ಪರ ಒಂದು ಉಮ್ಮ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಇಟ್ಕೊಂಡು ನಾವು ಪ್ರೀತಿಯಿಂದ ಈ ನಾಡಿನಲ್ಲಿ ಬೆಳೆದು ಸಮಾಜಕ್ಕೆ ಒಂದು ಮಾದರಿಯಾಗಿ ಸಮುದಾಯ ಇದೆ ಅನ್ನೋದನ್ನು ನಾವು ತೋರಿಸಲು ಪ್ರಯತ್ನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂಥ ನನ್ನ ಸಹೋದರರಾದ ಕೀರ್ತಿ ತಂಡದ ಮಜೀದ್ರವರ ನೇತೃತ್ವ, ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಸಹೋದರ ಫಿಲ್ಮೋನ್ರವರು ಜಿಯಾದ್ರವರ ತಂಡ, ಅದೇ ರೀತಿ ಮುಂಭಾಗದಲ್ಲಿರ್ತಕ್ಕಂಥ ನನ್ನದೇ ತಂಡ, ನಾನು ಕೂಡ ಈ ತಂಡದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನಾಗಿದ್ದೆ, ಅಯ್ಯಪ್ಪನವರು ಕೂಡ ತಂಡ, ಸಫರ್ ಸ್ಪೋರ್ಟ್ಸ್ ತಂಡದ ಕೂಡ ನೀವು ಬಹುಶಃ ಪರಾಜಿತರಾಗಿ ಬರಬಹುದು, ಅದು ಇದಕ್ಕೊಂದು ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ಮುಂಬರುವ ದಿನಗಳಲ್ಲಿ ಬಹುಶಃ ಇನ್ಶಾ ಅಲ್ಲಾ ಇದೇ ರೀತಿ ನೀವು ಕೂಡ ಈ ಸ್ಥಾನದಲ್ಲಿ ಇರಬಹುದು ಅನ್ನೋದನ್ನು ನಾನು ಭಾವಿಸಿ ನಿಮಗೆಲ್ಲರಿಗೂ ಶ್ರೇಷ್ಠ ತಂಡ ಹಾಗೂ ಗೆದ್ದ ಗೆಡ್ಡ ತಂಡ ಅವರಿಗೆ ಕೂಡ ಶುಭವನ್ನು ಹಾರೈಸ್ತಾ ನನಗೆ ಅವಕಾಶವನ್ನು ಮಾಡಿ ಕೊಡ್ತಕ್ಕಂಥ ನಮ್ಮ ತಂಡಕ್ಕೆ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಆಫೀಸರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು B.Boys ಹಳೆ ಕಾಲದ ಟೀಮ್ ಅಲ್ಲ, ಇದು ನಮ್ಮದು ಟೀಮ್ ಅಂತ ನಾನು ಎಲ್ಲಿದ್ರೂ B.Boysಗೋಸ್ಕರ ನಾನು ಬರ್ತೀನಿ. ಇದು ಕ್ರಿಕೆಟ್ ಒಂದು ಯಾವುದಾದ್ರೂ ಪ್ಲೇ ಅಂದರೆ ಹೆಲ್ತ್ಗೂ ಒಳ್ಳೆಯದು, ನಮ್ಮ ಲೈಫ್ಗೂ ಒಳ್ಳೆಯದು. ಕ್ರಿಕೆಟಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವು ಯಾವ ಥರ ಆಟ ಆಡ್ತೀರಾ, ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಜೀವನದಲ್ಲಿ ಇದೇ ಥರ ಒಂದು ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಡ್ಶಿಪ್ಪಲ್ಲಿ, ಮನೆಯಲ್ಲಿ, ಊರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಮಾಡಿದ್ರೆ ನೀವು ಕ್ರಿಕೆಟ್ ಯಾವ ಥರ ಗೆದ್ದಿದ್ದೀರಾ ಜೀವನನೂ ಅದೇ ಥರ ಗೆದ್ಬಿಡ್ತೀರಾ. ಇದರಲ್ಲಿ ನೀವು ಕ್ರಿಕೆಟಲ್ಲಿ ನೀವು ಕಷ್ಟಪಟ್ಟು ಕೆಲ್ಸ್ಕೊಬಿಟ್ಟಿದ್ದೀರಾ, ಅದಕ್ಕೆ ನಿಮಗೆ ಒಂದು ಧೈರ್ಯ ಇರುತ್ತೆ, ನಾವು ಬ್ಯಾಟ್ ಹಿಡಿದ್ರೆ ನಾವು ಆಡ್ಬೋದು ಅಂತ. ನಾನೇನಂದರೆ ನಂದು ಯೋಚನೆ ಐತೆ, ಎಲ್ಲರಿಗೆ ಇದೇ ಥರ ಜಸ್ಟಿಸ್ ಬಗ್ಗೆ ಗೆದ್ಕೋಬೇಕು, ಸಂವಿಧಾನ ಬಗ್ಗೆ ಗೆದ್ಕೋಬೇಕು, IPS ಏನಿದೆ ಅಂತ ಇದ್ರ ಬಗ್ಗೆ ನಾವು ಗೆಲ್ಕೋದಿದ್ರೆ ನಾವು ಯಾರ್ದು ಆಜಿದಾಗಲ್ಲ, ನಮಗೆ ಯಾರ್ದು ಆಟ ಆಡ್ಸೋಕ್ಕಾಗಲ್ಲ. ನಾವು ಬೇಕಾದರೆ ಬೇರೆಯವ್ರಿಗೆ ಆಟ ಆಡಿಸ್ಬೋದು. ನಾನೇನು ಹೇಳ್ತೀನಿ ಅಂದರೆ ನಾವು ಈ ಎಜುಕೇಷನ್ ಬಗ್ಗೆ, IPS ದಾರ ಬಗ್ಗೆ, ಜಸ್ಟಿಸ್ ಬಗ್ಗೆ ನಾವು ಎಷ್ಟು ಕೆಲ್ಸ್ಕೊಬಿಡ್ತೀವಿ ಅಷ್ಟು ನಮಗೆ ಒಳ್ಳೆಯದು, ನಮ್ಮದು ದೇಶಕ್ಕೂ ಒಳ್ಳೆಯದು, ನಮ್ಮ ಜೀವನಗೂ ಒಳ್ಳೆಯದು. ಇದು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಈ ಕ್ರೀಡೆ ಏಕೆ ಏರ್ಪಾಡು ಮಾಡಿದೆ, ಯಾವುದಕ್ಕೋಸ್ಕರ? ಸಹೋದರತೆ ಸೌಹಾರ್ದಕ್ಕಾಗಿ ಈ ಒಂದು ಕ್ರೀಡೆಯನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಈಗ ನಾವು ಮೊದಲಾಗಿ ಅಭಿನಂದಿಸಬೇಕಾದದ್ದು ತೀರ್ಪುಗಾರರಿಗೆ. ಬಹುಶಃ ನಮ್ಮ ಹಿಂದೂ ಸಹೋದರ ಧರ್ಮದ ಸಹೋದರರು ಮಂಗಳೂರಿನವರು, ಮೂಡಬಿದ್ರೆಯವರು, ಅವರ ಆ ತೀರ್ಪನ್ನು ನೋಡಿ ನಮಗೆ ತುಂಬ ಸಂತೋಷವಾಗಿದೆ. ಯಾರಿಗೂ ಮುಲಾಜಿಲ್ಲದೆ ಒಂದು ತೀರ್ಪನ್ನು ನೀಡಿದ್ದಾರೆ, ಅವರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ B.Boys ಇಲ್ಲಿ ಏಕೆ ಹುಟ್ಟಿಕೊಂಡಿತ್ತು, ಯಾವುದಕ್ಕೋಸ್ಕರ? ಈಗಾಗಲೇ ನಮ್ಮ ಹಳೆ ಕಾಲದಲ್ಲಿ ದೊಡ್ಡ 1-2 ಸಂಘಟನೆಯಾಗಿದ್ದೇ ಇರುವುದಂದ್ರೆ ಯಾವುದಂದರೆ ನುಸ್ರತ್ ಮಸಾಕಿನ ಅಸೋಸಿಯೇಷನ್. ಇದರಲ್ಲಿ ಮದುವೆ ಸಮಾರಂಭಗಳು ಉಚಿತವಾಗಿ 10-60ಕ್ಕೂ ಮಿಕ್ಕಿ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಶಿಕ್ಷಣದ ವಿಷಯದಲ್ಲಿ ಮತ್ತು ರಂಜಾನ್ ಗಿಫ್ಟ್ ಇನ್ನಿತರ ಬೇರೆ ಬೇರೆ, ಈಗ ಮಹಿಳೆಯರ ಅರಬಿಕ್ ಕ್ಲಾಸ್ಗಳನ್ನು ಕೂಡ ಅವರು ಏರ್ಪಾಡನ್ನು ಈಗಾಗಲೇ ಉದ್ಘಾಟಿಸಿದ್ದಾರೆ. ಆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ B.Boys ಅಂದರೆ ಈಗಾಗಲೇ ಅವರನ್ನು ಮೆಚ್ಚಬೇಕಾಗ್ತದೆ. ಅವರು ಮೊನ್ನೆ ಅವರ ಅಸೋಸಿಯೇಷನ್ ಅವರು ಒಂದು ಸಂಘವನ್ನು ಅವರ ಕ್ಲಬ್ಬನ್ನು ಮತ್ತು ಅವರು ಆಫೀಸನ್ನು ಉದ್ಘಾಟನೆ ಮಾಡುವಾಗ ನಾನು ಹೇಳಿದ್ದೀನಿ. ಏಕೆಂದರೆ ಇಲ್ಲಿದು ಯುವಕರು 5 ಜನ ಪುತ್ತೂರಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿದ್ದು, ನಮ್ಮ ಸಹೋದರ, ನಮ್ಮ ಈ ಪ್ರದೇಶದವರು. ಅವರಿಗೆ ಹಲವಾರು ಲಕ್ಷ ರೂಪಾಯಿ ಯೂನಿಟ್ ಹಾಸ್ಪಿಟಲ್ಗೆ ಬೇಕಾಗಿತ್ತು. ಆಗ ಈ ಸಂಘಟನೆ ಹುಟ್ಟಿದ ಅಷ್ಟೇ. ಈ B.Boysಲಿರುವವರು ಎಲ್ಲ ಶ್ರೀಮಂತ ಯುವಕರು, ಸ್ವಂತ ಉದ್ಯೋಗ ಇರುವವರು, ಕೋಟಿ ರೂಪಾಯಿಯ ಬೋಟ್ ಇರುವಂಥ ಸದಸ್ಯರುಗಳು, ಗುಜರಾತಿಯಲ್ಲಿ ಮೀನು ವ್ಯಾಪಾರ ಮಾಡುವವರು, ಅದರಲ್ಲಿ ಶ್ರೀಮಂತರು, ಅದು ಯಾವುದು ಸಂಶಯ ಇಲ್ಲ. ಅವರನ್ನು ಅಲ್ಲಾಹು ಇನ್ನೂ ಕೂಡ ಎತ್ತರಕ್ಕೆ ಏರಿಸಲಿ. ಏಕೆ ಹೇಳ್ತೇನೆ ಅಂದರೆ ಅವರು ಕಚ್ಚಕಟ್ಟಿ ಅಂತ ಹೇಳ್ತೇವೆ ನಾವು. ಆ ಮಕ್ಕಳಿಗೆ ಮನೆಗೆ ಹೋಗಿ ದಾನಿಗಳನ್ನು
ಮನೆಗಳ ದಾನವನ್ನು ಪಡೆದು ಆ ಯೂನಿಟಿಂದ 5 ಸಹೋದರರಿಗೆ ಲಕ್ಷಕ್ಕೆ ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಅವರು ಕಲೆಕ್ಷನ್ ಮಾಡಿಕೊಟ್ಟು ಅಲ್ಲಿಂದ ಡಿಸ್ಚಾರ್ಜ್ ಮಾಡಲಿಕ್ಕೆ ನಾವು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮನೆಗಳ ತುಂಬ ಒಂದು ಬೇಸರದಲ್ಲಿದ್ದಂತಹ ಒಂದು ಊರಾಗಿತ್ತು ಆ ಸಂದರ್ಭದಲ್ಲಿ. ಅದಕ್ಕೆ ಎದುರು ನಿಂತವರು B.Boys ನವರು ಹೇಳಲಿಕ್ಕೆ ಸಂತೋಷ ಪಡ್ತಾನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಚಪ್ಪಲಿಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಇನ್ನೊಂದು ಯೋಜನೆ ಅವರು ಹಮ್ಮಿಕೊಂಡಿದ್ದಾರೆ. ಯಾವುದೆಂದರೆ ಉಳ್ಳಾಲದಲ್ಲಿ ಯಾವ ಸಂಘ ಸಂಸ್ಥೆ ಮಾಡದಂಥ ಒಂದು ಯೋಜನೆ, ಒಂದು ಆಂಬ್ಯುಲೆನ್ಸ್ ಉಚಿತವಾಗಿ 5-7 ಲಕ್ಷಕ್ಕೂ ಮಿಕ್ಕಿ ತೆಗೆಯುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರು ಆ ಆಂಬ್ಯುಲೆನ್ಸ್ ಅನ್ನು ಈ ಪ್ರದೇಶದಲ್ಲಿ ಇಡದೆ ಹಳ್ಳಿ ಗ್ರಾಮದಲ್ಲಿ ದೂರ ಎಲ್ಲಿ ಇರ್ತದ ಆ ಪ್ರದೇಶಕ್ಕೆ ಅದನ್ನು ಉಚಿತವಾಗಿ ನೀಡುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೆಲ್ಲ ನಾವು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತೆ ಈ ಕ್ರೀಡಾಂಗಣದಲ್ಲಿ ಈ ಮಾಡಿದಂಥ 2 ನಮ್ಮ ಅರೇಕಲ್ ಸ್ಪೋರ್ಟಿ, ಅದೇ ರೀತಿ ನಮ್ಮ ಸಫರ್ ರೀತಿ ಇದು ರೋಮಾಂಚಕವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಮನಸ್ಸಿನಲ್ಲಿ ನಿಂತು ಎದ್ದು ಕೂತು ಆಚೆ ಓಡಿ ಈಚೆ ಓಡಿ ಹಾಗಾಗಿ ಮಾಡಿ ರೋಮಾಂಚಕವಾದ ಪಂದ್ಯಾಟವನ್ನು ಈ ಕ್ರೀಡಾಂಗಣದಲ್ಲಿ ಮಾಡಿದ್ದಾರೆ. ಅಭಿನಂದನೆಗಳು ತಮಗೆ. ಅದೇ ರೀತಿ ಈ ಕೀರ್ತಿಯುಗಳ ಮೇಲೆ ಅವರಿಗೆ ಈ ಮೈದಾನ ಭಾರಿ ಲೆಕ್ಕಂತ ಮಂದಿ ಹೇಳಬೇಕು. ಹಲವಾರು ಸಮಯದಲ್ಲಿ ನಾನು ನೋಡಿದ್ದೇನೆ, ಯಾವಾಗಲೂ ನೋಡುವಾಗ ಕೀರ್ತಿಗೆ ಫಸ್ಟ್ ಪ್ರೈಸ್ ಅಂತ ಬರ್ತದೆ, ಉಳಿದ ಅವರಿಗೆ ಸೆಕೆಂಡ್ ಪ್ರೈಸ್ ಬರುವಂಥದ್ದು. ಆದರೆ ತಮ್ಮ ಈ ನಗುಮುಖ ಜೀವನ ಪರಿವಂತವಾಗಿ ಇರಲಿ ಸಫರ್ ಮತ್ತು ಕೀರ್ತಿಯವರದು. ನಮ್ಮ ಐಬನವರು ಭಾರಿ ಆಸೆ ಪಟ್ಟಿದ್ರು, ನನ್ನ ಕ್ಷೇತ್ರದ ಒಂದು ಸಫರ್ ಮಂಚಿಲಾವಿ ಆಗಬೇಕಿತ್ತು, ಆದರೆ ತೊಂದರೆ ಇಲ್ಲ, ಕೀರ್ತಿಯವರುಗಳು ನಮ್ಮವರೇ ಅಂತ ಹೇಳಿ ನಾವು ಕೂಡ ನಗರ ಸಭೆಯ ಸದಸ್ಯರಾಗಿದ್ದಾಗ ಹಾರೈಸ್ತೇನೆ ಅಂತ ಹೇಳ್ತಾ, ಮತ್ತೆ B.Boysನ 77 ಸದಸ್ಯರಿರುವಂತಹ 15 ಜನ ಸಮಿತಿ ಸದಸ್ಯರಿದ್ದಾರೆ. ಮುಂದಕ್ಕೆ ಅವರು ಇನ್ನು ಎತ್ತರಕ್ಕೆ ತಾವೆಲ್ಲ ಹಾರೈಸಬೇಕಂತ ಹೇಳಿ ತಮ್ಮೊಟ್ಟಿಗೆ ನಾವು ಕೂಡ ತಮ್ಮೊಂದಿಗೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಎಲ್ಲರೂ ಅವರಿಗೆ ಸಹಕಾರವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಂ ವಲೈಕುಂ, ನಮಸ್ಕಾರ. ವಿದ್ಯಾರ್ಥಿ ಆಫೀಲ್ ಕೂಡ ಕುರಾನ್ ಆಫೀಲ್ ಆಗಿದ್ದಂತಹ ಶಂಶುದ್ದೀನ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿ ಅವರಿಗೆ ತಾಹಾಜಿ ಹಾಗೂ ನಮ್ಮ ಖಾದರ್ ಇಸ್ಮಾಯಿಲ್ ರವರು ತಾವೆಲ್ಲರೂ ಒಟ್ಟಿಗೆ ಸೇರಿ ಅದೇ ಕಾಸಿಂ ರವರು ಕೂಡ ಸನ್ಮಾನವನ್ನು ಮಾಡಬೇಕಾಗಿ ಸಾವು ಲಂಗಿದ್ದಾರೆ. ಅಜಾರು ತೆಲ್ಲೆಲ್ಲ ಇದ್ರು ತೆಲ್ಲ ನಮ್ಮ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಉತ್ತಮ ರೀತಿಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದಂತಹ ರೊನಾಲ್ಡೋ ಪಿಂಟೋ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಮಾಡ್ತಾ ಇದ್ದೀವಿ. ಬಹಳ ಹಲವಾರು ಜಿಲ್ಲೆಗಳಲ್ಲಿ ಹೆಸರುವಾಸಿ ಪಡೆದಂತಹ ತೀರ್ಪುಗಾರರು ಕೂಡ ರೊನಾಲ್ಡೋ ಪಿಂಟೋ ಇವರಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಎಸ್ಎಸ್ಎಲ್ಲಿ ಉತ್ತಮ ರ್ಯಾಂಕ್ ಅನ್ನು ಪಡೆದಂತಹ ವಿದ್ಯಾರ್ಥಿ ನಫೀಸಾ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ನಫೀಸಾ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು.
ಹಜರತ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮರಿಯಮ್ಮ ದೇವಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ಒಂದು ಕಿರ್ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸುಮಾರು 35 ವರ್ಷಗಳಲ್ಲಿ ನಮ್ಮ ಈ ಮಾಧ್ಯಮಿಕ ಶಾಲೆಗೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾವಲುಗಾರನಾಗಿ ನಿಂತಹ ಶಂಕರ್ ಪಾಟೀಲ ಕೂಡ ಅವರಿಗೀಗ ಬಹುಶಃ ದೃಷ್ಟಿಯಲ್ಲಿ ಸ್ವಲ್ಪ ಕಮ್ಮಿ ಆಗಿದ್ದರೂ ಕೂಡ B.Boys ಅವರನ್ನು ಗುರುತಿಸಿ ಈ ಶಾಲೆಗೆ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅನೇಕರ ನಿಮ್ಮ ಮಸೀದಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಅದೇ ರೀತಿ ಕೋಶಾಧಿಕಾರಿಯಾಗಿ ಹಲವು ಬಾರಿ ಕೆಲಸಗಳನ್ನು ಮಸೀದಿಯ ವಿಷಯದಲ್ಲಿ B.Boys ಹನೀಫ್ ಅವರು ಎಲ್ಲ ಸದಸ್ಯರು ಸೇರಿ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ಈ ಪ್ರಾಯದಲ್ಲಿ ಅವರಿಗೆ ಸಂತೋಷ ಪಡಲಿಕ್ಕೆ ಮತ್ತೊಮ್ಮೆ ತಾವು ಜೋರಾಗಿ ತಪ್ಪಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. B.Boys ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಎರಡನೇದಾಗಿ ಏಕಾದವರು ಕೂಡ ಮುಸ್ಲಿಂ ಮಸಾಜಿನ ಸ್ಥಾಪಕ ಅಧ್ಯಕ್ಷರು, ಅದೇ ರೀತಿ ನೂರಾನಿ ಯತೀಮ್ ಕಾಲನಿಯ ಸದಸ್ಯರು, ಅದೇ ರೀತಿ ಉಳ್ಳಾರ ಸೈಯದ್ ಮದನಿ ದರ್ಗಾದಲ್ಲಿ ಕೂಡ ಕಾರ್ಯದರ್ಶಿಯಾಗಿ ಕೋಶಾಧಿಕಾರಿಯಾಗಿ ಹಲವಾರು ವರ್ಷ ಕಾಲ ಅವರು ಸದಸ್ಯರಾಗಿ ಉಳ್ಳಾ ಮಾರ್ಗದರ ಮಸೀದಿ ಅಧ್ಯಕ್ಷರಾಗಿ ಹಳೇಕಲ ಜುಮಾ ಮಸೀದಿ ಅಧ್ಯಕ್ಷರಾಗಿ ಈ ಶಾಲೆಯ ಈಗಾಗಲೇ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ B.Boys ಅವರು ಗುರುತಿಸಿಕೊಂಡಿದ್ದಾರೆ. ನಮ್ಮ ಊರಿನ ಹಿರಿಯರು ನಾವು ಕಡೆಗಣಿಸಬಾರದು ಎಂಬ ವಿಧಿಯಲ್ಲಿ ಅವರು ಈವರೆಗೆ ಸನ್ಮಾನ ಏರ್ಪಾಡು ಮಾಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ B.Boys ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. B.Boys ಅಧ್ಯಕ್ಷರಾದಂತಹ ಹನೀಫ್ ರವರು, ಅದೇ ರೀತಿ ಕೆಬೋಗ್ ಅವರು, ಅದೇ ರೀತಿ ಅಸ್ಬಾದ್ ರವರು, ಅದೇ ರೀತಿ ರಫೀಕ್ ರವರು, ಅದೇ ರೀತಿ ಸಮದರವರು, ಜಾಬರ್ ಅವರು ಮತ್ತು ಈ ರೀತಿ ಎಲ್ಲ ಸದಸ್ಯರುಗಳನ್ನು ಕೂಡ ಅವರೊಂದಿಗೆ ಸೇರಿ ನಮ್ಮ ಸಲೀಮ್ರವರು ಎಲ್ಲರೂ ಸೇರಿಕೊಂಡು ಈ ಒಂದು ಸನ್ಮಾನ ಕಾರ್ಯ ಮಾಡಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳುತ್ತಾ ಈಗ ನಮ್ಮ ನಿರೂಪಣೆ ಮಾಡುವಂತಹ ದಾಯಿ ತಂದೆ ಹಳೆಕಾಲ ರಾಯತನ್ನು ನಾನು ಹೊರತು ಇತ್ತೋಳು ಎಲ್ಲ ಇದನ್ನು ನಾನು ಪಂಗೆಡ್ತು ಇದ್ದೆ. ಅದನ್ನು ಕಂಡಕ್ಟರ್ನಾಗಲೇ B.Boys ಇದಾಗಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಎಂದಿಚನೆಯಲ್ಲಿ ಈ ವಯಸ್ಸಿನಾಗ ನಾನು ಆಕೆ ಬಿಸು ಹಿಂಗೆ ನೇಕೆ ನೋಪನಿಂಗ್ಲಿ ಅದತ್ತು ಬಡಿ ನಂದ ಮುಟ್ಟ ಬರೋ ಅದ್ರ ಭೀಮಾಯ ರೆಕಾರ್ಡರ್ ಉಂಟು ಖಾಲಿ ಪಲ್ಕವನ್ನು ತಂದವಲ್ಲ ಇನ್ಶಾಲ್ಲ ನೀಗ ನಕ್ಕವರು ಮಾತ್ರ ನಿಂತು ಬನ್ನಿ ನಗಡೆ ಈ ವಯಸ್ಸಿನ ಕೇಳ್ರೆ ಬಾಲಕಾರಿ ಎಲ್ಲರೂ ಆನೇಕರ ಉಳ್ಳಾಳ ಮಾತ್ರ ಅಲ್ಲ ಉಳ್ಳಾದ ಬಾಲಕಾರಿ ಹಿಂಗೆ ಎಲ್ಲರೂ ಹಲಸು ಕೊಂಚ ಮಾತಾಡಿಸ್ತಾ ಅಂತ ನಿಂತೀಗ ಹುಣ್ಣು ಒಗ್ಗಟ್ಟಾಗಿದ್ದೀನಿ ಮಾತನಾಡ ಆವತ್ತಿಗೆ ಹೀಗೆ ಒಂದು ಹೆಮ್ಮೆಯ ವಿಷಯ ಸಿಗ್ತೀರಿ ಈ ಇದಗಳು ಮಾನ್ಯತೆ ಆಗ್ತಿದ್ರಿ ಆ ಸಭಲು ನೀವೆಲ್ಲರೂ ಒಗ್ಗಟ್ಟಾಯ್ತು ಅಲ್ಲತ್ತು ವಾಟಿಗೆ ನಗಡೆ ಈ ವಯಸ್ಸಿನ ಕಾಲಕ್ಕೆ ನೀವೆಲ್ಲ ಒಗ್ಗಟ್ಟಿನ ಕಾನೂನನ್ನು ಬಾರಿ ಇಚ್ಚುಂಡು ಈಗ ದುವಾರ್ಗಳು ನಕ್ಕು 70 ವರ್ಷ ಮುಟ್ಟ ವಯಸ್ಸೈತಿ ಆ ಈಡಾಗಿದ್ರೆ ನಾನು ಇನ್ನೂ ಒಂದು ಇಂಟ್ರೆಸ್ಟ್ ಇಲ್ಲ ಮನುಷ್ಯ ಸಿಕ್ಕರೆ ಬಯಸಿ ಅಂತ ನಾನು ನಂಬಿದ್ದೆ ಆ ಸಭಲು ನೀವೆಲ್ಲರೂ ಒಂದು ಒಗ್ಗಟ್ಟು ಒಂದು ಸಾಮಾನ್ಯ ಉಳ್ಳಾರ ಆದ ಕಾಲದ 20 ನಿಮಿಷ ನೋಡಿ ಕೇಳಿಕೊಂಡು ನಕ್ಕೆ ಸನ್ಮಾನ ಹಾಕಿ ಎಲ್ಲರೂ ಅದು ನಿಮ್ಮ ಮನ ಆ ಸಭೆ ಒಂದು ಪರಿಚಯ ನಗರ ನಿಂಗಲು ಎಲ್ಲರೂ ಆಯುಷ್ ನೀಲಮಾಕಟ್ಟೆ ಅಂತ ನೀವು ತೇರ್ನು ನಕ್ಕೆ ಪ್ರತ್ಯೇಕ ಇದ್ದೀಗ ಎಂದು ನನ್ನಲ್ಲಿ ಯಾರ ಬಂದು ಫಂಕ್ಷನ್ ನೀವು ನಕ್ಕೆ ಹೊತ್ತಪಟ್ಟது ಇಷ್ಟಪಾಡು ಒಂದು ಸಾಮಾನ ಕಾದರಾಕ ಮೀಸ ಕಾದರಾಕ ಅಂತ ಬಿಡಿಸ್ಬಿಡ್ಸೋಡ್ರಾದ್ರೆ ಅದೇ ಕಡೆ ಕೇಳಿಕೊಂಡು ನನಗೆ ಅವಕಾಶ ಸಿಗುತ್ತೆ B.Boys ಅಂತ ನಾನು ನನ್ನ ಚಂದ್ರಗೊಂಡು ಎಲ್ಲ ನನಗೆ ಸ್ವಲ್ಪ ದಿಪ್ಪಾಟ ಅಸ್ಸಲಾಮು ಅಲೈಕುಂ
ಈ ಒಂದು ಸನ್ಮಾನಕ್ಕೆ ಸೇರ್ಬೇಕಾ ಕೇಳ್ಕೊತಾ ಇದ್ದೀನಿ. ಫೋಟೋ ಗೌರವಿಸಬೇಕಾ ಕೇಳ್ಕೊತಾ ಇದ್ದೀನಿ. ಬಹಳ ಉತ್ತಮ ರೀತಿಯಲ್ಲಿ ಈ ತಂಡಕ್ಕೆ ಸಹಕರಿಸಿದಂತಹ ರಫಿ ಇವರಿಗೆ ಧನ್ಯವಾದಗಳು ಕೂಡ ಸಮರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪ್ರೋತ್ಸಾಹಿಸಬೇಕಾ ಕೇಳ್ಕೊತಾ ಇದ್ದೀನಿ. ಈ ಒಂದು ಪಂದ್ಯದಲ್ಲಿ ದ ಮ್ಯಾನ್ ಆಫ್ ದ ಸೀರೀಸ್ ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲ ಆತಿಥಿಗಳಿಗೂ ಕೂಡ. ಅದೇ ರೀತಿ ಇವತ್ತು ನಡೆಯುವ ಪಂದ್ಯಾಟದಲ್ಲಿ champion, me a real champion. Champion, me a real champion. Champion, me a real champion. Don't vex if your name not call. We have to leave them for bad some ball. We love soccer and dancehall. We love cricket and football. Come a dance in a my name we call. Champion, champion. Every trainee and every hard man. Champion, champion. Every BC and every Bajan. Champion, champion. Every trainee and every hard man. Champion, champion. Beanie a champion, Bounty a champion, Marshall is a champion, Bungie is a champion, Pollard is a champion, Lara is a champion, Gale is a champion.